ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವಿ ಮುಂಬಯಿಯ ಜೂಹಿನಗರದ ಬಂಡ್ ಸೆಂಟರ್ ಸೌಮ್ಯಲತಾ ಸದಾನಂದ ಶೆಟ್ಟಿ ಸಭಾಗೃಹದ ಶಶಿಕಲಾ ಮನಮೋಹನ್ ಶೆಟ್ಟಿ ಕಾಂಪ್ಲೆಕ್ಸ್ ಜೂಹಿನಗರದಲ್ಲಿ ಡಿಸೆಂಬರ್ 15ರಂದು ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ 36ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಲೋಕಾಯುಕ್ತ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ, ಹೇರಂಬ ಇಂಡಸ್ಟ್ರೀಸ್ ಆಡಳಿತ ನಿರ್ದೇಶಕ ಆರ್.ಕೆ. ಶೆಟ್ಟಿ, ಗೌರವ ಅತಿಥಿಗಳಾಗಿ ಅಡ್ವೊಕೇಟ್ ಸುಭಾಷ್ ಬಿ. ಶೆಟ್ಟಿ, ಭವಾನಿ ಫೌಂಡೇಶನ್ನ ಕೆಡಿ ಶೆಟ್ಟಿ, ಡಾ. ವಿಜಯ್ ರಾಘವ್ ಹೆಗಡೆ, ಘನ್ಸೋಲಿ ಶ್ರೀ ಮೂಕಾಂಬಿಕಾ ಮಂದಿರದ ಅಧ್ಯಕ್ಷ ಧರ್ಮದರ್ಶಿ ಅಣ್ಣಿ ಸಿ. ಶೆಟ್ಟಿ, ಮುಲಂಡ್ ಹೋಟೆಲ್ ಉದ್ಯಮಿ ಯಕ್ಷಮಾನಸದ ಅಧ್ಯಕ್ಷ ಶೇಖರ್ ಆರ್. ಶೆಟ್ಟಿ, ಡಾ. ಶಿವಾನಂದ ಶೆಟ್ಟಿ, ಕಾಮನ್ವೆಲ್ತ್ ಚಿನ್ನದ ಪದಕ ವಿಜೇತ ಛತ್ರಪತಿ ಶಿವಾಜಿ ಪ್ರಶಸ್ತಿ ಪುರಸ್ಕೃತ ಉದಯ್ ಶೆಟ್ಟಿ ಮಣಿಪುರ ಇವರೆಲ್ಲರನ್ನ ಅಸೋಸಿಯೇಷನ್ ಪರವಾಗಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸಂಸ್ಥೆಯ ಬಂಡ್ಸ್ ಫೋಟೋ ಡೈರೆಕ್ಟರಿಯನ್ನ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಬಿಡುಗಡೆಗೊಳಿಸಿದರು. ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವ ಆಚರಿಸಿಕೊಂಡ ಅಸೋಸಿಯೇಷನ್ನ ವಿಶ್ವಸ್ಥ ಹೋಟೆಲ್ ಉದ್ಯಮಿ ರಘುರಾಮ ಶೆಟ್ಟಿ ಮತ್ತು ಭವಾನಿ ಆರ್. ಶೆಟ್ಟಿ ದಂಪತಿಯನ್ನ ಸನ್ಮಾನಿಸಲಾಯಿತು. ಉಪಾಧ್ಯಕ್ಷ ಮುರಳಿ ಕೆ. ಶೆಟ್ಟಿ ಅತಿಥಿಗಳಾಗಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ಕಾರ್ಯದರ್ಶಿ ಸಿಎಸ್ ಸುರೇಂದ್ರ ಶೆಟ್ಟಿ, ಗೌರವ ಕೋಶಾಧಿಕಾರಿ ವಿಶ್ವನಾಥ ಪಿ. ಶೆಟ್ಟಿ, ಸಹಾಯಕ ಕಾರ್ಯದರ್ಶಿ ನ್ಯಾಯವಾದಿ ಗುಣಕರ್ ಡಿ. ಶೆಟ್ಟಿ, ಸಹ ಕೋಶಾಧಿಕಾರಿ ಶ್ಯಾಮ್ ಸುಂದರ್ ಶೆಟ್ಟಿ, ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷೆ ಸರಳಾ ಬಿ. ಶೆಟ್ಟಿ, ಬಂಡ್ಸ್ ಡೈರೆಕ್ಟರಿ ಇದರ ಕಾರ್ಯಾಧ್ಯಕ್ಷ ಪ್ರಭಾಕರ್ ಎಸ್. ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಾರದಾ ಎಸ್. ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಚರಣ್ ಆರ್. ಶೆಟ್ಟಿ ಉಪಸ್ಥಿತರಿದ್ದರು. ಒಂದು ಮೂಜಿನೇ ವಕೀಲರ ಟೈಮ್ ನಾನು ಪೂರ ಈ ಕೆಲಸದಲ್ಲಿ ಮಲ್ಪನಾಗ ಅಕಲೆಗೆಲ್ಲ ಪುರುಸೊತ್ತು ಬೋಡು, ಅಕಲೆಗೆ ಸಾಧನೆ ಇಲ್ಲ ಬೋಡು, ಅಕಲೆಗೆ ಕೋಆಪ್ರೇಷನ್ಲ ಬೋಡು ಮಾತೆಲ್ಲ ಕೋಆಪ್ರೇಷನ್ ಕೋರ್ಡಿನೇಟರ್ಸ್ ಈ ಕೆಲಸ ಮತ್ತು ತಾವೊಂದು ಬೋಪುಣ್ಣು ಬೊಕ್ಕ ಸುಭಾಷ್ ಅಣ್ಣನ ಈ 2 ವರ್ಷೋಡು ಎನ್ನ ಲೆಕ್ಕ ಪ್ರಕಾರ ಮಸ್ತ್ ಕೆಲಸ ಮಲ್ತೇರಾರು. ಸುಭಾಷ್ ಅಣ್ಣನ ಟೀಮ್ ಎಡ್ಡೆ ಬನೋಡು ಯಾರು ಮಸ್ತ್ ಮೆಹನತ್ ಮಲ್ತೇರು. ನನ್ನ ಬರ್ಪಿನ ಗುಲ್ಲ ಅಂಚೆನೆ ಮಲ್ಪೇರಿನ ಒಂಜಿ ಧೈರ್ಯ ಎನ್ನ ಪುದರ್ಲ ಅಂಚೆ ಎನ್ನೊಟ್ಟು 2 ಜನನು ಎಡ್ಡೆ ಕಾಂಪಿಟೆಂಟ್ ಜನಕ್ಕಳನ್ನು ಕೊಡ್ತಾರೆ. ಲಾಯಕದ ಒಂಜಿ ಕಮಿಟಿ ಮಲ್ತದ್ದು ಎಂಕಲಿಗೆ ಈ ಜವಾಬ್ದಾರಿ ಕೊಡ್ತಾರೆ. ಈ ಜವಾಬ್ದಾರಿ ಕೆಲವರು ಬಾರಿ ಲೈಟ್ಲಿಗೆ ತೊನ್ವೇರು ಪಂಡಗ ನಡಪುಡು ಐತಾಲ ತೊಂದರೆ ಇಜ್ಜಿ ಪ್ರತಿ 2 ವರ್ಷಕ್ಕೊರ ಆಪಿನ ವಿಷಯ ಇದ್ದಾಲ ವಿಶೇಷ ಇಜ್ಜೆಂದು ಅಂಡ್ ಐಟ್ದಾಲ ತಪ್ಪ ಅಂಡ ಮಾತ್ರ ಐಟ್ ಎಂಕಲಿಗೆ ಮಸ್ತ್ ಅಕೌಂಟಬಿಲಿಟಿ ಉಂಡು. ನೆಟ್ ನಮ್ಮ ಸಂಘ ಚಾರಿಟಿ ಕಮಿಷನರ್ ನಲ್ಪ ರಿಜಿಸ್ಟ್ರೇಷನ್ ಆತಂಡು, ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆತಂಡು. ಈ ಗೌರ್ಮೆಂಟ್ ಬಾಡಿಡ್ ರಿಜಿಸ್ಟ್ರೇಷನ್ ಆಯ್ಬೊಕ್ಕ ಒಂದು ಮಾತ ಕೆಲಸ ಸರಿ ಆವೋಡು ಅನ್ಪಿನ ಒಂಜಿ ಅಗತ್ಯ ಒಪ್ಪುಂಡು. ಹೊಸ ಕಮಿಟಿ 2 ವರ್ಷಕ್ಕೆ ಹೆಸರಾದ ಫಾರ್ಮ್ ಮಲ್ಪನ ಅಂಡ್ ಆಯ್ತ ಇಲೆಕ್ಷನ್ ಮಲ್ಪಡ ಬೋಡ್ಚ ಆ ಪ್ರೋಸೆಸ್ಗೆ ಹೆಸರಾದ ನಮ್ಮ ಕಮಿಟಿದೊಟ್ಟಿಗೂ 2 ಸರಿ ಕುಲ್ಯ ಸಿ ಎಸ್ ಸುರೇಂದ್ರಣ್ಣೆ ಅಂಚೆನೆ ಅಧ್ಯಕ್ಷರು ಕಾರ್ಯಕಾರಿ ಕಮಿಟಿದ ಪೂರ ಜನಕ್ಕುಲ್ಲ ನೆಟ್ಟು ಫುಲ್ಲು ಸಪೋರ್ಟ್ ಕೊರಿಯರು. ಅಂಚಾದ ಎಂಕ್ ಈ ಸರಿತ ಒಂದು ಬೇಲೆ ಫಾಸ್ಟ್ ಆಣ ಹೋಯ್ ಸರಿ ಎಂಕ್ ತೋಜುಂಡು 12 ಗಂಟೆ ಬಿಟ್ಟು ಅಲ್ಪ ಕುಲ್ಲುತ್ತೆ ರಾತ್ರಿಗೆ ಆಂಡ ಇನಿ ಒಂಜಿ ಈ ಸರಿ 2 ಗಂಟೆದಲ್ಲ ಎನ್ನ ಕೆಲಸ ಮುಗಿಂಡು ಪ್ಲಸ್ ವಿಡ್ರಾವಲ್ ದಾಂತ ಹೆಸರಾದ ಎಂಕ್ ಕೂಡ 2-3 ಸರಿ ಬರ್ಪಿನ ಒಂಜಿ ಕೆಲಸ ಎಲ್ಲ ಒರೆಯಣ್ಣ ಅಂಚಾದ ಐಕ್ಯನಿಕಲಿ ಕೃತಜ್ಞತೆ ಪಡೋದಿಲ್ಲ. ಮುರಳಿಗೆ ನಾನೊಂದು ಗೈಡೆನ್ಸ್ ಕೊರ್ರೆ ಅವಣಗ ಇದೊಂದು ಕಮಿಟಿ ಮಲ್ಪಲೆ ಕಮಿಟಿಡ್ ಏರೆಗೆ ಒಂಜಿ ಬತ್ತದ ಕೆಲಸ ಮಲ್ಪುನ ಪುರ್ಸೊತ್ತುಂಡು ತಾಕತ್ತುಂಡು ಅಕಲೆ ಮಾತ್ರ ಒಂಜಿ ಆಫೀಸ್ ಬೇರೆ ಮಲ್ಪಲೆ ಒಟ್ರಾಸಕ್ಕೆ ಅಂತದ್ದು ಕಮಿಟಿ ಮಲ್ಪುನ ಸಾಧ್ಯ ಇಲ್ಲ ಜೀರಿಗೆ ಏಕೋಸ್ಕರ ಒಂಜಿ ಸಜೆಷನ್ ಮಾಡಿ ಇತ್ತೇನೆ ಇರು ಡಿಸೈಡ್ ಮಲ್ಪಲೆ ಎಡ್ಡೆ ಕಮಿಟಿ ಆಲ್ರೆಡಿ ಡಿಸೈಡ್ ಮಲ್ದಾರು ನನ್ನ ಬೋರ್ಡ್ನಕಲೆ ಈಗ ಕಾಪ್ಟು ಮಲ್ಪಲೆ ಅಂಚೆನೆ ಆಫೀಸ್ ಬರಲ್ಲ ಎಡ್ಡೆ ಸಿಲೆಕ್ಟ್ ಮಲ್ತದ್ದು ಈರ್ನ ಟೈಮ್ ಇಡಲ ಎಂಕಲ್ ಎರ್ನ ಹೆಲ್ಪ್ ಕೊಡ್ತಾನಲ್ಲ ಎಂಕಲ್ ತಯಾರಿಲ್ಲ ಬಂದದ್ದು
ಎನ್ನ ಈ ಎರಡು ಪಾತ್ರ ಮುಗಿಪೇನು. ಅಶೋಕ್ ಅಂಡಿ ಅಂಕಲ್ ಅಡ್ವೈಸರಿ ಚೇರ್ಮನ್, ಶ್ರೀಧರ್ ಅಂಕಲ್ ಸೆಕ್ರೆಟರಿ, ಬೊಕ್ಕ ಟ್ರೆಸರರ್ ವಿಶ್ವನಾಥ್ ಎಂಕ್ಲು ಎವ್ರಿ ಸ್ಯಾಟರ್ಡೇ ಆ್ಯಂಡ್ ದೇ ಆಗಲು ಮಸ್ತ್ ಶ್ರೀಧರ್ಣೆ ಬೊಕ್ಕ ವಿಶ್ವನಾಥ್ ಎದೆಲ್ಲ ಬರ್ತದೆ ಕಾಲೇಜ್ ಪೂರ ಪ್ರಾಬ್ಲಮ್ ಸಾಲ್ವ್ ಮಲ್ಪೇರಿ. ದ್ಯಾಟ್ ವಾಸ್ ಐ ಫಾರ್ಗಾಟನ್ ಆ್ಯಕ್ಚುಲಿ ಎನ್ನ ಟಾಕಿ ಅಗಲಗಲ ಎನ್ನ ಮಸ್ತ್ ಥ್ಯಾಂಕ್ಸ್ ಉಂಡು. ಸುಭಾಷ್ ಶೆಟ್ಟರ್ ಒಂದು ವಿಷಯ ಹೆಂಗೆ ದುಂಬುಡ್ದು ಗೊತ್ತಿತ್ತಿನ ಇನ್ನಾಗ ಆರು ಒಂದು ಕೆಲಸ ಪತ್ತೆರಡ ಅವು ಖಂಡಿತ ಇದ ಪಿರತಾಗದು ಅವೇನು ಒಂಜಿ ಹುಮ್ಮನಸ್ಸು ಮಲತದು ಅವೇನು ತೋಲ್ಪದು ಅವು ಒಂಜಿ ಸಮಾಜಕ್ಕೆ ಒಂಜಿ ಉಪಕಾರ ಆಪ್ಲಿಕ್ಕ ಸಮಾಜಕ್ಕೆ ಆಯ್ತ ಒಂಜಿ ಎಡ್ಡೆತನ ತಿಕ್ಕು ಲೆಕ್ಕ ಮಲ್ಪುನ ಅರೆಗೆ ಒಂಜಿ ಎಪ್ಪಲ ಒಂದು ಚಾರ ಉಪ್ಪುಂಡು ಬೊಕ್ಕ ಒಂಜಿ ಅರೆಗೆ ಒಂಜಿ ಮನಸ್ಸು ಉಪ್ಪುಂಡು. ಕನ್ನಡ ಒಂಜಿ ಗಾದೆ ಉಂಡು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು. ವರ್ಷದ ವರ್ಷ ಬನ್ಸ್ ಅಸೋಸಿಯೇಷನ್ದ ಒಗ್ಗಟ್ಟು ಗಟ್ಟಿಯ ಒಂದುಂಡು. ಐಡ್ದ ಹತ್ರನೇ ಇತ್ತೆ ಬತ್ತ ಒಂಜಿ ಅರ್ಧ ಗಂಟೆ ಕುಲ್ದು ಮಾತೆಲ್ಲ ಪಾತೆರನೇ ಒಂಜಿ ಪ್ರಾಸ್ತಾವಿಕದ ಲೆಕ್ಕನೆ ಕೇಂದ್ರ ಬತ್ತಿನ ದಾಯ ಬಂಡ ಓಲ್ಲ ಏರ್ಲ ದಾಲ ಒಂಜಿ ಕ್ರಿಟಿಸೈಸ್ ಇಜ್ಜಿ ಅವೇ ಎಡ್ಡೆತನ ಬಣ್ಸಂಗ ಹೋಲಿಸಂಡ ಇತ್ತೆಲ್ಲ ಜಸ್ಟ್ ಒಂಜಿ 35 ವರ್ಷದ ಜವ್ವನೆ ಅತಿ. ಆ ದುಡ್ಡು ಇತ್ತನಕ್ಲೇನು ಪೋದು ಇಂಚ ಪತ್ತುನು ಅಕ್ಲೇನು ಇಂಚ ಆ ಇತ್ತಿನ ದುಡ್ಡುನು ಒಂದು ಚೂರಾಂಡಲ ಸಮಾಜವು ಕೊರಪಿಲೆಕ ಮಲ್ಪುನು ಒಂದು ಪನ್ಪಿನೆಲ್ನ ಯಾಮನ್ಪೆ ನಿಕ್ಲು ಬಾರಿ ಪೊರ್ಲು ತೋಜ ಒಂದಲ್ಲರು ಐಕ್ ನಮ್ಮ ಅಡ್ವೊಕೇಟ್ ಸುಭಾಷ್ ಅಣ್ಣೆ ಮೂಲ ಕಾರಣ ಎಂಬನ್ಪೆ ರಡ್ಡು ವರ್ಷೋಡಾರು ಏನಾನು ಮಸ್ತ್ ಪಂಡೇರು ಟ್ರಸ್ಟಿ ಆದ ಬರೋಡು ಒಂದು ಬಂದುಲೆ ನಂಗೆ ಕೊಂಚ ಕೆಲಸ ಮಲ್ಪೋಡು ಟ್ರಸ್ಟಿ ಪ್ರೆಸಿಡೆಂಟ್ ಅವು ಒಂದು ದಾಲ ಬುಡ್ಚಿ ಮನಪೂರ್ವಕ ಮಲ್ಪುಗ ನಮ್ಮ ಬಣ್ಸಂಗ ನಮ್ಮ ಹಿರಿಯರು ಕಟ್ಟದಿನ ಬಣ್ಸಂಗಡ್ದ ಹತ್ರನೇ ಯಾನ್ ಪನ್ಪೆ ಇನಿ ಈ ಪೋಡಿಯಮ್ದ ಎದುರು ಉಂತಿ ಅನ್ನಿಕಲ್ದ ಪಾತಿರುವೆ ನಮ್ಮ ರಡ್ಡು ಆ ನೈಟ್ ಸ್ಕೂಲು ಅವ್ಲು ರಡ್ಡು ನೈಟ್ ಸ್ಕೂಲ್ ಮಲ್ತಂಡ ಇನಿ ಮೂಲು ಈ ಬಿಲ್ಡಿಂಗ್ ಕಟ್ಟಿದು ಈತು ಪೊರ್ಲುಡು ಒಂಜಿ ಡೇ ಸ್ಕೂಲು ನೈಟ್ ಕಾಲೇಜ್ ಮಲ್ತಿನಂಡ ನನ್ನ ದಾದ ಕಮ್ಮಿಂಡು ನಿಕ್ಲೆ ಮಾತೆಲ್ಲ ಗೊತ್ತು ಮಾತೆಲ್ಲ ಅನ್ಪೇರು ಆ ಜನ ಮಾರೆ ಆ ಜನ ಇತ್ತಿನೇನು ಇತ್ತಿಲೆಕನೆ ಪನ್ಪುನೊಂದು ಯಾನ್ ಸತ್ಯ ಅಲ್ಲ ಎಡ್ಡೆ ಎತ್ತು ಓ ಸರಿಜ್ಜ ಐನು ಸರಿಜ್ಜಿಂದ ಮಂಡ ಇವನ್ ಎನ್ನ ತಪ್ಪುಲ್ಲ ಈ ರಾಂಡಲ ಐನು ಅಡೆ ಬಿಂಬಿಸಾರಡ ಯಾನು ಇಲ್ಲ ಆ ತಪ್ಪುನು ತಿದ್ದರೆ ಸಾಧ್ಯ ಉಂಡು. ಮುಂದೆ ಎಂಕಲ್ನ ಪ್ರತಿಯೊರಿನೆಲ್ಲ ಕರ್ತವ್ಯಲ ಅಂದು ಧರ್ಮಲ ಅಂದು ಏರು ಅಧ್ಯಕ್ಷ ಆದ ಬರ್ಪೇಂದ ಆಯನ ಮನಸ್ಸಿಡುಪ್ಪುಡು ದಯಪಂಡ ಎಂಕಲ್ನ ಪಿರೋದು ಮಲ್ದಿನ ಅಧ್ಯಕ್ಷರನ ಕುಲು ಎಂಚಿನ ಮಲ್ದಿರು ಐನು ನಮ್ಮ ದುಂಬುಗೋನೋಡು ಪನ್ಪನ ಆ ಭಾವನೆಯನ್ನು ನಮ್ಮ ದೀವನೋಡು ಯಾನು ಬಾರಿ ಒಂದು 25 ವರ್ಷದಿಂಚಿ ಬಾಂಬೆ ಬಣ್ಸ್ ಅಸೋಸಿಯೇಷನ್ ಕೆಲಸ ಮಲ್ದೆ ಬೇತೆ ವಿಭಾಗಡು ಕೆಲಸ ಮಲ್ದೆ ಅವು ಎಜುಕೇಷನ್ ಅವಾರ್ಡ್ ಅವು ಸೋಷಿಯಲ್ ವೆಲ್ಫೇರ್ ಅವಾರ್ಡ್ ಓವು ರಡ್ಡು ಮೂಜಿ ಸತಿ ಯಾನು ಉಪಾಧ್ಯಕ್ಷ ಆದಿತ್ತೆ ನಿಖಿಲಿ ಪೂರ ಗೊತ್ತುಂಡು ಅಂಡ ಇಂಕ್ ಸಮಯಡು ಸರಿಯಾದ ಇಂಕ ಅಧ್ಯಕ್ಷ ಆವಡು ಪನ್ಪನ ಒಂಜಿ ಆಶೆ ಎತ್ತುಂಡು ಆಕಾಂಕ್ಷೆ ಎತ್ತುಂಡು ಅಂಡ ಆ ಜವನದಿಗೆ ಪೊರ್ತುಡು ಇಂಕ್ ಅಧ್ಯಕ್ಷ ಆಪನ ಇಂಕ್ ಯೋಗ ಬೈದೀಜಾದನ್ನ ಅಂಡ ಯೋಗ ಬನ್ನ ಪ್ರತಿಯೊರಿಯಲ್ಲ ಆಪೇರು ಪನ್ಪನಿಗೆ ಯಾನು ಒಂಜಿ ಉದಾಹರಣೆ ಬೊಕ್ಕೊಂಜಿ ದಾದ ಬಂಡ ಇಂಕಲ್ಲ 15 ಅಧ್ಯಕ್ಷರನ್ನ ಕುಲ್ಲ ವಾ ದಿನೋಟ್ಲ ವಾ ಒಂದು ಮಲ್ಪಂಡ ವಾ ಪ್ರೋಗ್ರಾಮ್ ಮಲ್ಪಂಡಲ್ಲ ಬರ್ಪೇರು ಇನಿ ಇಂಕ ಭಾರಿ ಸಂತೋಷ ಆಪುಂಡು ದಯಪಂಡ ಸುರುಟು ಬನ್ನಾಗ ಇಂಕಲ್ಲ ಒಂಜಿ 27 ಜನ ಅಲ್ಲ ಇತ್ತು ಒಂಜಿ 350 ಜನ ಮುಟ್ಟ ಕೂಡಿಯಾರು ಅಂಚಾದ ಉಪ್ನಾಗ ನಿಖಲು ಪೂರ ಜನ ಎಲ್ಲ ಇಂಕಲ ಸಪೋರ್ಟ್ ಮಲ್ತಾರಂಡ ಹೂ ಕೆಲಸ ಎಲ್ಲ ನಮ್ಮ ಪಿರಬುರುಜಿಂದ ಪರ್ಪನಕ್ಕೆ ಒಂದೊಂಜಿ ಉದಾಹರಣೆ. Bombay Bunds Association at Bund Center as well as Sion Office. I would like to express my deepest thanks to all the donors, supporters, well-wishers for our Bunds directory and our educational projects. My special thanks to all the members for the patience, for your kind support. My special thanks to our ladies wing, youth wing, for making their efforts in bringing the association to its highest level. My special compliments to our president, Advocate Subhash B. Shetty. He did very excellent job in last 2 years. Lot of pending works were completed, our building is repainted, our directory has come up, and he has already solved our property tax matter. Sir, Bombay Bunds Association offer hearty thanks to you for efforts as a president of this august organization. You have conducted the meeting very dignified and cordial manners.
Thank you, sir, for your very good conduct of the 36th AGM. I place on record to all those who helped us directly or indirectly in making this 36th AGM a grand success. Thank you. Jai Bands. Jai Hind. मैंने देखा अखियों के झरोखों से, मैंने देखा नजर आए, बड़ी दूर नजर आए, बंद करके झरोखों को जरा बैठी तो सोचूं। सरगम के संगम से बन जाता है मधुर संगीत। गीतों के रंग ना हो तो सुना होता है ये जीवन। सरगम के सुर ना छिड़े तो सुना होता है मन का आंगन। भारतीय गीत संगीत भारतवर्ष की पहचान है। हमारे संगीत की मधुरता को पूरी दुनिया में एक ऊंची नज़र से देखा जाता है। हमारी फिल्में जो आजकल एक नया इतिहास रच रही है, इसका बड़ा कारण है इन्हीं फिल्मों का गीत और संगीत। हिंदी सिनेमा में संगीत के लिए पहला फिल्म फेयर अवार्ड 1954 में नौशाद जी को मिला और 1959 में पहला फिल्म फेयर अवार्ड शैलेंद्र जी को गीतकार के तौर पर मिला। ಚಾಬಡಿದ ಬೊಲ್ಪು ಅರ್ಲುನ ಪೊರ್ತಡು ದೇವರನ್ನು ಸುಗಿಪನಂಚಿನ ಕೆಲಸ ಮಲ್ಪಡು ಆ ಕಜ್ಜಗು ಯಾನ ವಿಕ್ರೋಲಿದ ಗೀತಾ ಸತೀಶ್ ಶೆಟ್ಟರ್ಲಿ ತೊಂದಲೆ
ನಮೋ 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 ಶತಕೋಟಿ ತೇಜನಿಗೆ ನಮೋ 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 ಶಕ್ತಿ ಪ್ರದಾಯಕನೇ ನಮೋ ನಮೋ ಆರಾಧಿಸುವೆ ನಿನ್ನನ್ನು ವಂದಿಸುವೆ ನಿನ್ನನ್ನು ದೀಪವ ಬೆಳಗುವೆ ನಿನಗೆ ಗಣನಾಥ ದೀಪವ ಬೆಳಗುವೆ ನಿನಗೆ ಹೇ ಗಣನಾಥ ಚಾಲೆಂಜ್ ಪನ್ನಾಗ ಅವಿರೋಧಾದ ಆಯ್ಕೆ ಕೊಡ್ತಿನ ಮಾತ್ರೆಗಳ ಇನ್ನು ಬಾಂಬೆ ಬಣ್ಸ್ದ ಪದಾಧಿಕಾರಿಗಳು ಬಾಂಬೆ ಬಣ್ಸ್ ಅಸೋಸಿಯೇಷನ್ ಮೆಂಬರ್ಸ್ ಪಾಸ್ ಪ್ರೆಸಿಡೆಂಟ್ ಮಾತ್ರೆಲ್ಲ ನಾನು ಚಿರುಣಿ ಆದಿಲ್ಲ ಪನ್ನ ಇಟ್ ಈಸ್ ಬಿಗ್ ಥ್ಯಾಂಕ್ಸ್ ಟು ಎವರಿಬಡಿ ಆ್ಯಂಡ್ ಐ ಅಕ್ಸೆಪ್ಟ್ ದ ಚಾಲೆಂಜ್ ಆ್ಯಂಡ್ ಸಿ ದ್ಯಾಟ್ ಪನ್ನಾಗ ನೆಕ್ಸ್ಟ್ ರಡ್ಡಿ ಇಯರ್ ಬಾಂಬೆ ಬಣ್ಸ್ದ ಊಲ ಒಂಜಿ ಕಾರ್ಯಕ್ರಮ ಕಡಿಮೆ ಒಂದಲ್ಕ ಬಾಂಬೆ ಬಣ್ತ ಪುದರ್ ತಿರ್ತು ಬರಂದಲ್ಕ ತೂಪಿನ ಒಂಜಿ ದೃಢ ನಿಶ್ಚಯ ಮಲ್ತೊಂದು ನಾನು ತುಂಬು ಹೋದಲ್ಲಿ ನಮ್ಮ ಪ್ರತಿ ವರ್ಷಲ ಒಂದು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಲ್ತಿಬಕ್ಕ ಒಂದು ಬಹಿರಂಗ ಅಧಿವೇಶನ ಅಂತೀ ಒಂದಿಲ್ಲ ಐತ ಮುಖ್ಯ ಉದ್ದೇಶ ಬಂದಾಗ ನಮ್ಮ ಆಯಾ ಫೀಲ್ಡ್ ಎಡ್ಡೆ ಕೆಲಸ ಮಲ್ದಿನಾಗಲ್ಲ ಕೆಲವು ಜನಕ್ಕಲೇನು ಲೆತ್ತದು ಆಗಲೇನು ಮತ್ತು ಸನ್ಮಾನ ಮಲ್ಪನ ಒಂಜಿ ಕೆಲಸ ಈ ಬಾಂಬೆ ಬಣ್ಸದು 3 ದಿನಚಲ ಮಲ್ತೊಂದೇ ಉಂಡು ಅಂಚನೆ ಇನ್ನು ಯಾವೇ ಕಾರ್ಯಕ್ರಮಕ್ಕೆ ಹತ್ರ ನಮ್ಮ ಮಾತ ಸೇರ್ದ ಐಕ್ ಬೈದಿನ ಪ್ರತಿ ಬಿನ್ನೆರನ್ನ ಒಂಜಿ ವೆಲ್ಕಮ್ ಮಲ್ಪನ ಕೆಲಸ ಏನ ಹತ್ರ ಸುರುಟು ಐಕಾತ್ರ ನಮ್ಮ ಸುರುಟು ಒಂಜಿ ಮಲ್ಲ ಲೋಕಾಯುಕ್ತ ಕರ್ನಾಟಕ ಕರ್ನಾಟಕ ಸ್ಟೇಟ್ ಲೋಕಾಯುಕ್ತ ನಮ್ಮ ಲೈದ ಐಕಾತ್ರ ಆನರ್ ಮಲ್ಪರ ಹತ್ರ ಅಂತ ಚೀಫ್ ಗೆಸ್ಟ್ ಆದ ನಮ್ಮ ಬೈದಿನ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಲೋಕಾಯುಕ್ತ ಸ್ಟೇಟ್ ಆಫ್ ಕರ್ನಾಟಕ ಅರಿನ ಸುರುಟು ಏನು ಮನಪೂರ್ವವಾದ ಈ ಸಭೆತ ಪೂರ ಜನಕಲ ಪರವಾದ ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ದುಮ್ಮು ಜನಲ ಫ್ರೆಂಡ್ ಆರ್ ಕೆ ಶೆಟ್ರು ಬನ್ನ ಹೆರಂಬ ಇಂಡಸ್ಟ್ರೀಸ್ ದುಮ್ಮುಡಿಂಚಲ ಎನ್ನ ಕ್ಲೋಸ್ ಫ್ರೆಂಡ್ ಆರೆನ್ನ ಇನಿ ಎನ್ನ ಒಕ್ಕೊಂಡು ಬೈದರು ಒಂಜಿ ಹೆರಂಬ ಇಂಡಸ್ಟ್ರಿ ಮೀನ್ಸ್ ಇಸ್ ಎ ಕೆಮಿಕಲ್ ಬಿಗ್ ಇಂಡಸ್ಟ್ರಿ ಸೊ ಅರೆನ್ನ ಒಂಜಿ ಮನಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ 50th ಗೋಲ್ಡನ್ ಜುಬಿಲಿ ಇಯರ್ ನಮ್ಮ ಏನಿಲ್ಲ ಬಾಂಬೆ ಬಣ್ಸ್ತಾರ ಬಾರಿ ಮಲ್ಲ ಒಂಜಿ ವೆಲ್ ವಿಷರ್ ಏಪ ಬಂಡಲ್ಲ ದಾದ ಕೆಲಸ ಹತ್ತಿನ ರಘುರಾಮ್ ಶೆಟ್ಟಿ ಅಂಕಲ್ನ ಒಂದೆರಡು ಕಾಲೇಜ್ ದಾಡು ಸಂಘದ ಒಂಜಿ ಕೆಲಸ ಆಡಾರು ರಘುರಾಮ್ ಶೆಟ್ರಿನ ಹತ್ತಿನ ಎಂಕಲೆ ಧೈರ್ಯ ನಿಪ್ಪುನ ಅರೆನ್ನ ಎಂಕಲ್ ಒಂಜಿ ಬಾಂಬೆ ಬಣ್ಸ್ತ ಪರವಾದ ನೀವು ಆನರ್ ಮಲ್ಪರ ಹತ್ರ ಇನಿ ಲೆತ್ತೊಂದಿಲ್ಲ ಅರೆನ್ನ ಸ್ವಾಗತ ಮಲ್ತೊಂದಿಲ್ಲ ಬಕ್ಕ ಮಸ್ತ್ ಮತ್ತು ಆರ್ನ ಫ್ರೆಂಡ್ಸ್ ನಮ್ಮ ಬೆಲ್ ವಿಶ್ವ ಡಾಕ್ಟ್ರ್ ಉಳ್ಳೇರು ಮತ್ತು ಎಂಕಲ್ನ ಕಮಿಟಿ ಮೆಂಬರ್ ಉಳ್ಳೇರು ಪಾಸ್ ಪ್ರೆಸಿಡೆಂಟ್ ಉಳ್ಳೇರು ಜಯರಾಮಣ್ಣ ಉಳ್ಳೇರು ಟ್ರಸ್ಟೀಸ್ ಉಳ್ಳೇರು ಪೂರ ಟ್ರಸ್ಟೀಸ್ ಆ್ಯಂಡ್ ಆಲ್ ಇನ್ವೈಟೀಸ್ ಮತ್ತು ಬಾರ್ದಿನ ಸೇರಿದಿನ ಪೂರ ಜನಕ್ಕಲೆನ್ನ ಲೇಡೀಸ್ ಜೆಂಟ್ಸ್ ಪಕ್ಕ ಪೂರ ಬೈದಿನ ಬೆನ್ನೆರೆನಲ್ಲಿ ಸ್ವಾಗತ ಮಲ್ತೊಂದು ಎನ್ನ ರಡ್ಡು ಸ್ವಾಗತ ಭಾಷೆ ಮುಗಿತೊಂದು. You are also being elected as a General Secretary, Udupi Law College Students Union. Sir, you have actively engaged and associated yourself in the field of NCC for 2 years in junior division, NCC at Board High School, Udupi, 4 years in senior division as a company sergeant in NCC at MGM College, Udupi. Sir, your career as an advocate. Sir, you started your career by joining the Chamber of Advocates, General of High Court of Karnataka under Sri Tumbe Krishna Rao as a beginner in the year 1965, and you continued to work in his chamber as his junior after getting enrolled as advocate in the year 1966. In the year 1971, you have set up your own independent practice in the name of Shetty, Hegde and Associates and acquired huge volume of work in criminal, civil, educational and constitutional law. Around 20 to 30 juniors were working in your chamber. Sir, you are part-time assistant professor in then Government Law College from 1971 to 78. You are elected four terms as a member of Karnataka State Bar Council and also served as chairman of the Bar Council of Karnataka. You have also served as a member of the Academic Council, Executive Council, General Council of the National Law School of India University.
You are also nominated as member of Karnataka Law Reporting Council for 2 terms. You are also nominated as the member of Press Council of India. You took keen interest in legal education and attended conference on legal education and other subjects held in Auckland, New Zealand during the year 1990. You were designated as a senior advocate by full court of Honorable High Court in the year 1993. You were part of a delegation led by Chief Justice of India A.M. Ahmadi, consisting of 5 judges of Supreme Court, Chief Justice Delhi High Court, and 5 others who have visited United States of America on the invitation of then Chief Justice of US Supreme Court, Justice William Rehnquist. Your career as a judge, elevated as a permanent judge of Karnataka High Court. You are also the director of Crop Care Federation of India. You are also a business partner in Annapurna Realities. We feel proud to say that you are one of the most successful and leading businessmen of a community in Mumbai. Sir, it's amply clear that person of your caliber with such a flourishing track record, intelligence and utmost devotion to work climbs the ladder of success. Sir, we are a firm believer in rendering social services, more particularly to the poor, needy, and less fortunate members of our community. You are a great philanthropist and a generous donor. You have not only donated to Bombay Bunds Association, but also many other organizations. Your deeply ingrained love, respect, and concern for fellow human beings is manifesting itself time and again through your numerous contributions in social life. The whole Bund community is proud of your achievements and immense service to the society. Sri R.K. Shetty is happily married to Srimati Vanita R. Shetty, who is a graduate in BSc. They have been blessed with 2 sons, Mr. Ronak R. Shetty and Mr. Roshan R. Shetty. Sir, you continued your medical studies and successfully completed your MBBS degree and came to Mumbai. Initially, for some years, Dr. Hegde served in BMC Hospital and gained vast professional practice. You have been set up your own general practice in Mumbai in the year 1978. Since then, you did not look back and focused only on his medical practice, and so over the year, you have now become a household name because of your deep sense of involvement and sincere, honest commitment to your profession. In no time, Dr. Hegde has become a leading medical practitioner and was highly regarded and respected by the people. You are very gentle, pleasant, humble, and embedded with ever-willing golden heart to help the needy and created fund of goodwill with vast number of people, well-wishers, friends from different walks of life, including very eminent and highly reputed senior and super specialist doctor. ತಂದಿದೆ. ಸಮಾಜ ಹಿತಾಸಕ್ತರೇ, ತಮ್ಮ ಹುಟ್ಟೂರಿನಲ್ಲಿ ತಂದೆಯ ಹೆಸರಿನಲ್ಲಿ ಶ್ರೀ ರಾಜಶೆಟ್ಟಿ ಮೆಮೋರಿಯಲ್ ಸಭಾಗೃಹ ಸ್ಥಾಪಿಸಿದಿರಿ ಹಾಗೂ ಇನ್ನು ಗ್ರಾಮ ಹಿತವರ್ಧಕ ಸಂಘ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ. ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಹಾಗೂ ವಿದ್ಯಾರ್ಥಿಗಳ ಸೂಕ್ತ ಪ್ರತಿಭೆಯು ವಿಕಾಸಗೊಳ್ಳುವಂತೆ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿ ಸಹಕರಿಸಿದಿರಿ.
ಯಕ್ಷಗಾನ ಕಲಾರಂಗದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ತಾವು ಯಕ್ಷಮಾನಸ ಎಂಬ ಸಮಿತಿಯನ್ನು ಹುಟ್ಟುಹಾಕಿ ಅದ್ಧೂರಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕಲಾವಿದರ ಸುಖ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ತಾವು ಕಲಾ ಪೋಷಕರೆಂಬ ಹೆಸರಿನಲ್ಲಿ ಜನಮನಗಳ ಮೆಚ್ಚುಗೆಯನ್ನು ಗಳಿಸಿಕೊಂಡಿರುವಿರಿ. ಸಹೃದಯಗಳೇ, ತಮ್ಮ ಉದ್ದಿಮೆಯಿಂದ ಹಾಗೂ ಸಮಾಜ ಸೇವೆಯಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮಾಜದಿಂದ ಪಡೆದಿದ್ದುದರಲ್ಲಿ ಒಂದಿಷ್ಟು ಭಾಗವನ್ನು ಸಮಾಜಕ್ಕೆ ಹಿಂದಿರುಗಿಸುತ್ತಿರುವ ತಮ್ಮ ಪರೋಪಕಾರ ಗುಣವು ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯಾಗಿದೆ. Many outstanding achievement in the field of sports, you have been awarded with prestigious Shiv Chhatrapati Award by the Chief Minister of Maharashtra. You were honored with many laurels and rewards in the field of sports, like a junior national championship in the year 1985. In the year 1986, you have broken the national records in snatch and in interjonal weightlifting championship. From the year 1986 to 1992, that is 7 times consequently, you also won a national medal under 67 and 75 kg category. You have also broken state record in both snatch and jerk, which has not been beaten by another sports personality till date. ಮಾನ್ಯರೇ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಲ್ಲೂರು ಗುಂಡಿಯಡ್ಕ ಮನೆಯ ಶ್ರೀ ಚಿನ್ನೇಶ ಶೆಟ್ಟಿ ಹಾಗೂ ಶ್ರೀಮತಿ ದೇವಕಿ ಶೆಟ್ಟಿ ದಂಪತಿಯ ಸುಪುತ್ರನಾಗಿ ಜನಿಸಿದ ತಾವು 1988ರಲ್ಲಿ ಹೊಸ ಬದುಕಿನ ಹುಡುಕಾಟದಲ್ಲಿ ಮುಂಬೈಗೆ ಆಗಮಿಸಿದಿರಿ. ಕ್ಯಾಂಟೀನ್ ಹೋಟೆಲುಗಳ ದುಡಿಮೆಯಿಂದ ಭವಿಷ್ಯದ ಬಗ್ಗೆ ಕಷ್ಟ ನಷ್ಟಗಳ ಪರಿಶ್ರಮದೊಂದಿಗೆ ತಾವು ತಮ್ಮದೇ ಆದ ಹೋಟೆಲ್ ಉದ್ಯಮವನ್ನು ಆರಂಭಿಸಿದಿರಿ. ನವಮುಂಬೈಯ ಐರೋಳಿಯಲ್ಲಿ ಅಶೋಕ್ ಇಂದು ಹೋಟೆಲನ್ನು ಆರಂಭಿಸಿದ ತಾವು ಮತ್ತು ಹಿಂದಿರುಗಿ ನೋಡದೆ ಥಾಣೆ ಬೇಲಾಪುರ ಮಾರ್ಗದಲ್ಲಿ ಹೋಟೆಲ್ ಶ್ರೀದೇವಿ, ಕಲ್ಯಾಣಪುರದ ನೆತೋಲಿ ನಾಕದಲ್ಲಿ ಹೋಟೆಲ್ ದೇವಿಕೃಪಾ, ವಾಸಿಯ ಜೂಗಾಮ್ನಲ್ಲಿ ಹೋಟೆಲ್ ದೇವಜ್ಯೋತಿ, ಹೀಗೆ ಹೋಟೆಲ್ ಉದ್ಯಮದಲ್ಲಿ ಒಂದೊಂದೇ ಮೆಟ್ಟಾಲಿಗೆ ಮೇಲೆ ತಾವು 32 ವರ್ಷಗಳ ತಮ್ಮ ಮುಂಬಯಿಯ ಜೀವನಕ್ಕೊಂದು ಹೊಸ ಆಯಾಮವನ್ನು ನೀಡಿದಿರಿ. ಯಶಸ್ಸಿನ ತುತ್ತ ತುದಿಗೇರಿದಿರಿ. ಶ್ರೀ ಮುಕಾಂಬಿಕಾ ದೇವಿಯ ಕೃಪಾ ಪಾತ್ರರೇ, ಬಾಲ್ಯದಿಂದಲೇ ದೇವರ ಬಗ್ಗೆ ಅಪಾರ ಭಕ್ತಿ ಉಪಾಸನೆಯಲ್ಲಿ ಸಂಪೂರ್ಣ ಶ್ರದ್ಧೆ ಇರಿಸಿಕೊಂಡಿದ್ದ ತಾವು ಭಜನೆ ಭಕ್ತನಾಗೂ ದೇವರ ನಡುವಿನ ನಿಜವಾದ ಸೇತುವೆಯನ್ನು ಅರ್ಪಣಾ ಭಾವದಿಂದ ನಂಬಿದವರು. ನವಮುಂಬೈಯ ಗನ್ಸೋಳಿಯಲ್ಲಿ ನಂಬಿದ ಭಕ್ತರಿಗೆ ಇಂಬು ನೀಡುವ ಹೆಸರಾಂತ ಮುಕಾಂಬಿಕಾ ದೇವಸ್ಥಾನದ ಸಂಸ್ಥಾಪಕರಾಗಿ, ಅಧ್ಯಕ್ಷರಾಗಿ, ಧರ್ಮದರ್ಶಿಯಾಗಿ 1984 ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಂದಿರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿವೆ. ಕಳೆದ 5 ವರ್ಷಗಳಿಂದ ಮಂದಿರದ ಹಿರಿತನದಲ್ಲಿ ಬಾಲವಾಡಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಜೂನಿಯರ್ ಸೀನಿಯರ್ KG ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಶಿಕ್ಷಣ ರಂಗದಲ್ಲಿ ಶ್ರಮಿಸುತ್ತಿದ್ದೀರಿ. ಒಂದು ಊರಿಗೆ ದೇವಸ್ಥಾನ ಹಾಗೂ ಶಾಲೆ ಮನುಷ್ಯನಿಗೆ 2 ಕಣ್ಣುಗಳಿದ್ದಂತೆ ತಾವು ಈ 2 ಕಣ್ಣುಗಳಿಗೆ ಎಣ್ಣೆ ಬೆಣ್ಣೆಯನ್ನು ಹಾಕಿ ಜನಸೇವೆಯ ಜನಾರ್ದನ ಎಂಬ ನುಡಿಯನ್ನು ಸಾರ್ಥಕಗೊಳಿಸಿದ್ದೀರಿ. ಲೋಕ ಐಕ್ತಾರೆ ಬಿಡುಗಡೆ ಮಲ್ಪಡು
ಚಾವಡಿದ ಮಾತ ಭಿನ್ನರು ಆಯ್ತೊಟ್ಟಿಗೆ ಸೇರ ನೋಡು ವಿಶೇಷವಾದ ಆರ್ ಕೆ ಶೆಟ್ರು, ವಿಜಯ ರಾಘವ ಹೆಗ್ಡೆರು, ಅಣ್ಣಿ ಶೆಟ್ರು, ಶೇಖರ್ ಆರ್ ಶೆಟ್ರು, ಶಿವಾನಂದ್ ಶೆಟ್ರು, ಅಂಚನೆ ಉದಯ್ ಹೆಗ್ಡೆರು. ಬಾಂಬೆ ಬಣ್ ಸ್ಟೇಷನ್ ಇದ ಮುಟ್ಟ ಮೂಜಿ ಫೋಟೋ ಡೈರೆಕ್ಟರ್ನ ಬಿದೈಕೊಂಡು ಬೈದನು ಬಂದಲೆ ನೆಟ್ಟೆ ಮುಂಬೈ ಮಹಾನಗರದ ಗಣ್ಯರನ್ನ ಮಾನ್ಯರನ್ನ ಅವತ್ತಂದೇ ವಿಶೇಷವಾದ ಬಾಂಬೆ ಬಣ್ ಸ್ಟೇಷನ್ದ ಈ 30 ವರ್ಷದ ನಡೆಟ್ಟು ನೆರವಾಯಿನಂಚಿನ ದಾನಿಯಲ್ನ ಭಾವಚಿತ್ರ ಉಂಡು ಆಯ್ತೊಟ್ಟಿಗೆ ಅಕಲ್ನ ಒಂಜಿ ಪೊಲಬುಂಡು ಇಂದೇನು ಬಹುಶಃ ನಂಗೆ ನಗರದ ಒವೇ ಚಟುವಟಿಕೆಗೆ ದುಂಬುಗು ನಮ್ಮ ಬಳಸುವನ್ನಾಗ ವಿಳಾಸಗೂ ಬೋಡಾದು ಪರಿಚಯವು ಬೋಡಾದು ಅವತ್ತಂದೆ ನಮ್ಮ ಇಲ್ಲಲು ಸಂಗ್ರಾಹ್ಯವಾದ ಜೀವನ ನಂಚಿನ ಒಂಜಿ ಡೈರೆಕ್ಟ್ರಿಯನ್ನು ನಂಗೆ ಸಂಸ್ಥೆದ ಎಜುಕೇಷನ್ ದುಂಬಿಕೊಂಡಿರಬೋಡಾದು ವಿಶೇಷವಾದ ನಮ್ಮ ಶಿಕ್ಷಣ ಸಂಕುಲನ ದುಂಬಿಕೊಂಡಿರಬೋಡಾದು ಪಣವುದ ನಿಮಿತ್ತಕ್ಕೆ ಬೋಡಾದು ನಮ್ಮ ಮಲ್ಲದ ಅವತ್ತಂದೆ ಸುಮಾರು 75 ಲಕ್ಷದಾತು ಮಾಮಲ್ಲ ನಿಧಿನ ನಮ್ಮ ನೆಟ್ಟು ಇನ್ನೆತ್ತಿನಟ್ಟು ನಮ್ಮ ಯಂಗ್ ಜನಾಂಗ ಜೋಕುಲು ಸ್ಪೋರ್ಟ್ಸ್ ಕಮ್ಮಿ ಮಲ್ತೊಂದುಲ್ಲೆರು ಅಂಚನೆ ಅಗಲ ಪೇರೆಂಟ್ಸ್ ಏನು ರಿಕ್ವೆಸ್ಟ್ ಬಂದಾಗ ನಮ್ಮ ಜೋಕುಲೆಗ್ ಸ್ಪೋರ್ಟ್ಸ್ ಅತ್ತ ಒಂದೇ ಬ್ಯಾಕ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಒಂಚೂರು ನೀವು ನಮ್ಮ ಕಲ್ಪೋಡು ದೇಕ್ ಬಂದಾಗ ಇಂಥ ಬಾಬಿನ ಶರ್ಡ್ ನಮ್ಮಿಂದ ಬ್ಯಾಡ್ ಹ್ಯಾಬಿಟ್ಸ್ಲು ಡ್ರಗ್ಸ್ ಅವು ಒಂದುಂಡು ಆಂಡ ನಮ್ಮ ಜೋಕುಲು ಸ್ಪೋರ್ಟ್ಸ್ ಅಂಚೆ ಮಂಡೆ ಪಂಡ ಅಗಲ ಧ್ಯಾನ್ ಅಂಚಿ ಪೋಪುಜಿ ಬಂದು ಎನ್ನ ಪೇರೆಂಟ್ಸ್ ಮಂದಿನ ಪಾತ್ರ ಎಂಕಲಿವು ಎಂಕುಲ್ಲ 4 ಜನ ಮೆಗ್ಗೆ ಬರೀ ಸ್ಪೋರ್ಟ್ಸ್ ಮೆನ್ನಗುಲು ಎಲ್ಲೇ ಮೆಗ್ಗೆ ವರ್ಲ್ಡ್ ಚಾಂಪಿಯನ್ಶಿಪ್ 5th ಹೋಯ್ದೆ ಆ ಒಂಜಿ ಪಾತ್ರ ಎಂಕುಲು ಎಂಕಲ ಜಿಮ್ಮುಲ ಉಂಡು ಸ್ವಂತ ಎಂಕುಲು ಪ್ರತಿ ಒಂಜಿ ಸ್ಟೂಡೆಂಟ್ಸ್ಲ ಎಂಕುಲು ಫಸ್ಟ್ ಮನ್ಪೆಗುಲು ನಿಗಲ ಹೆಲ್ತ್ ದಿವನ್ಲೆ ಆಯ್ತೊಟ್ಟು ಹೆಲ್ತ್ ಮಲ್ತನ ನಿಗಲಿಗೆ ವಾ ಫೀಲ್ಡ್ ದುಂಪೊರೆಗೆ ಧೈರ್ಯ ಶೈರ್ಯ ಪೂರ ಬರೋದುಂಡು ಪ್ರತಿ ಒಂಜಿ ಕೂಡ ನಮ್ಮ ಪೋನಾಗ ನಮ್ಮ ಅಪ್ರೋಚ್ ನಮ್ಮ ಪರ್ಸನಾಲಿಟಿ ತಿಕ್ಕೊಂಡು ಅಂಚನೆ ಪರ್ಸನಾಲಿಟಿನಾಗ ನಮ್ಮ ಫಿಟ್ನೆಸ್ ದಿಪ್ಪಿನೆಟ್ಟು ಖಾಲಿ ವೆಟ್ ಲಿಫ್ಟಿಂಗ್ ಬಂದು ವಾಕಿಂಗ್ ಆಡು ಜಾಗಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಒಂದು ಓವಾಂಡ್ಲ ಆ್ಯಕ್ಟಿವಿಟೀಸ್ ಮತ್ತೊಂದು ಪುಡ್ಜೋಕುಲು ಬಂದು ಇಂದು ಲೇದಿದ್ದಕ್ಕೆ ಇಂಕ ಸನ್ಮಾನ ಮಲ್ತಿನಕ್ಕೆ ಧನ್ಯವಾದ ಬಂದು 2 ಪಾತ್ರ ಮುಗಿತಿಲ್ಲ ಆಂಡ ಈ ಸರ್ತಿ ಮುರಳಿ ಶೆಟ್ರು ಸುಭಾಷ್ ಶೆಟ್ರು ಮುರಳಿ ಶೆಟ್ರು ಬಂದು 2 ಬಾಯ ಒತ್ತಾಯ ಮಲ್ತಾರೆ ಇವ್ರು ಸನ್ಮಾನ ಒಪ್ಪಿಡು ಅಂದು ಕಡೆ ಮುರಳಿ ಶೆಟ್ರ ಪಂಡೆ ಮರ್ದು ಕೊರದು ಗೊತ್ತುಂಡೆ ಎಂಕ್ ಭಾಷಣ ಬರೆದು ಗೊತ್ತುಜ್ಜಿಂದ ಆಕೆ ದಾಲ 2 ಅಕ್ಷರ ಪಂಡೆ ಒಂದು ಪಂಡೆ ಅಂಚಾದ 2 ಅಕ್ಷರ ಪಂಡೆ ಬತ್ತು ಉಂತುದೇನ ಆಂಡ ಇನಿ ಆ್ಯಕ್ಚುಲಿ ಏನು ಸುಭಾಷ್ ಶೆಟ್ಟಿ ಪನಿ ಬಗ್ಗೆ ಏನು ಒಪ್ಪಂದೆ ಈ ಸನ್ಮಾನಕ್ಕೂ ಮಾತ್ರ ಈ ಸಭೆತ ಉಲಯ ಬಂದಾಗ ಎಂಕೆ ನಮ್ಮ ಒಂಜಿ ಅಪ್ಪ ಜೋಕುಲು ನಮ್ಮನ್ನ ಕುಟುಂಬದಾಗಲೇ ಮೂಲ ತೂದು ಮನಸ್ಸಿಗೆ ಭಾರಿ ಸಂತೋಷ ಆಣೆಂಗೆ ಯಾನು ಒಪ್ಪುಜಿರ ಭಾರಿ ಮಲ್ಲ ತಪ್ಪು ಮಲ್ದು ಅಂದು ಹೆಂಗೆ ಅಂಜ ಆಂಡ್ ಬಟ್ ಇದೇ ಬತ್ತಿ ಬಗ್ಗೆ ನಮ್ಮನೆ ಒಂಜಿ ಫ್ಯಾಮಿಲಿಗಳು ಕುಟುಂಬದಾಗಲು ಸೇರಿದು ಹೆಂಗೆ ಸನ್ಮಾನ ಮಲ್ತೀರು ಅವೇ ನಾನು ಸ್ವತಃ ಸ್ವೀಕಾರನ ಜೋಕುಲು ಬಾಲ್ ಮತ್ತು ವೈದ್ಯರು ಆಗಲ್ಲ ಒಟ್ಟು ಸೇರಿದು ಸ್ವೀಕಾರ ಮಲ್ತ ಆಶೀರ್ವಾದ ಡಾಕ್ಟರ್ನಗಳು ಖಾಲಿ ಕಷ್ಟಗೂ ಸುಖ ಹೆಲ್ಪ್ ಆಪಿನಿ ಸುಖಕ್ಕೆ ಹೆಲ್ಪ್ ಆಪಜರು ಅವು ಆರಲ್ಲ ಬಲ್ಲಿ ಈ ಡಾಕ್ಟರ್ನಾಗುಲ್ಲ ವಕೀಲ್ನಾಗುಲ್ಲ ಏತು ದೂರತ್ತಿ ರಾತಿ ಅಡ್ಡೆ ಅಂಚೆನೆ ಡಾಕ್ಟರ್ನ ವಿಷಯ ಮಾತೆಲ್ಲ ಗೊತ್ತು ಎತ್ತಿದ ಟೈಮ್ ಮಾತೆಲ್ಲ ಹೆಲ್ತ್ ಕಾನ್ಷಿಯಸ್ ಉಪ್ಪುನು ಮಾತೆಲ್ಲ ಪ್ರತಿ ಎಂಕಲಡಿಚ್ಚ ಅಗಲು ಎಂಕಲೆ ಒಂಜಿ ಪೇಷಂಟ್ ಬರ್ತನ ಎಂಕಲಡ್ದೆ 5 ಕ್ವಶನ್ ಎಂಕಲೆ ಇಕ್ಕೇನು ಎಂಕಲಡಿಚ್ಚ ಅಗಲಿಗೇನು ಅಗಲ ವಿಚಾರುಂಡು ಪೂರ ಇತ್ತ ಟೈಮ್ ಕಂಪ್ಯೂಟರ್ ಪೂರ ಬರ್ಪುಂಡು ಡಾಕ್ಟರ್ನಾಗಲ್ಲ ಅಗತ್ಯಲ್ಲ ಇಜ್ಜಿ ಬಕ್ಕಲು ಒಂಜಿ ಡಾಕ್ಟರ್ನ ಒಂಜಿ ಆಗಲ್ಲ ಒಂಜಿ ಕನ್ಸಲ್ಟೆಂಟ್ ಬೋರ್ಡ್ ಮಾತ್ರ ಡಾಕ್ಟರ್ನ ಬರ್ಪೀನಿ ಅవి ಅಂಚನೆ ಮಲ್ತೊಂದು ಪಡು ಅಂಚನೆ ಇಚ್ಚೆ ಪಾತ್ರ ಅಗತ್ಯ ಮೂರು ಟೈಮ್ಲ ಆತಡ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಂಟ ಸಮಾಜದ ಉನ್ನತಿಗಾಗಿಯೇ ಉಪವಿದ್ಯ ಸಂಸ್ಥೆಗಳಲ್ಲಿ ಒಂದಾಗಿರುವ ಬಾಂಬೆ ಬಾಂಡ್ಸ್ ಅಸೋಸಿಯೇಷನ್ನ ಕಾರ್ಯಕಲಾಪಗಳನ್ನು ಹಾತಿರಿಯನ್ನು ಕಂಡು ಸಂತೋಷಪಟ್ಟವರಲ್ಲಿ ಒಬ್ಬನಾಗಿದ್ದೇನೆ. ಅಸೋಸಿಯೇಷನ್ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ, ದುರ್ಬಲ ಸಮಾಜ ಬಾಂಧವರ ಮದುವೆ ಮೊದಲಾದಗಳಿಗೆ ಕೊಡುತ್ತಿರುವ ಆರ್ಥಿಕ ಸಹಕಾರ ಇತ್ಯಾದಿ ಕಾರ್ಯಗಳು ಪ್ರಶಂಸನೀಯ. ಈ ಸಂಸ್ಥೆಯಲ್ಲಿ ನನ್ನ ಸಹೋದರ ದಿವಂಗತ ಪ್ರಾಧ್ಯಾಪಕ ಸಿದ್ದರಾಮ ಆರ್ ಶೆಟ್ಟಿಯವರು ಸಕ್ರಿಯ ಸದಸ್ಯನಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಸಂಘದ ಮುಖವಾಣಿ ಪತ್ರಪುಷ್ಪದಲ್ಲಿ ಸಂಪಾದಕರಾಗಿಯೂ ಅವರ ಸೇವೆ ಸಂದಿದೆ. ಇಂದಿನ ಸಭೆ ವೇದಿಕೆಯಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿದ್ರಿ. ಇವರ ಸಾಧನೆ ಇತರರಿಗೆ ಮಾದರಿಯಾಗಲಿ ಸ್ಫೂರ್ತಿಯಾಗಲಿ ಎಂದು ನನ್ನ ಆಶಯವಾಗಿದೆ. ಫೌಂಡೇಶನ್ದಲಾಗ ಬಿಲ್ಡಿಂಗ್ ಫೌಂಡೇಶನ್ದಲಾಗ ಐಕ್ ನಿಖಲ್ನ ಮಸ್ತ್ ನಿಖಲ್ನ ಒಂಜಿ ಅಟೆನ್ಷನ್ ಎಜುಕೇಷನ್ದ ಮಿತ್ತಿತ್ತಿನಿದ ಅದು
ಅವತ್ತಂದೆ ನಿಖಿಲ್ ನೈಟ್ ಸ್ಕೂಲ್ ಮಲ್ತೊಂದುಲ್ಲಾರು ದಿನಟ್ಟು ಪುಸ್ತತಿ ಜನಗಳು ರಾತ್ರಿಗಳ ಸ್ಟಡಿ ಮಲ್ತದೆ ಒಂಜಿ ವಿಷಯ ನಿಖಿಲ್ ಐತ ಮಿತ್ತಿಲ ನಿಖಿಲ್ ಒಂಜಿ ಇಂಪಾರ್ಟೆನ್ಸ್ ಕೊರೊಂದುಲ್ಲಾರು ಅವತ್ತಂದೆ ಬೇತೆಲ ಇನಿ ಕಾಂಡೆ ಇಂಕ್ ಅಂತೆ ಬೇಗ ಬತ್ತಿನಿದ್ದ ಅದು ನಿಖಿಲ್ನ ಚಟುವಟಿಕೆದ ವಿಷಯಡು ಅಂತ ತೆರಿಯರ ಹೆಚ್ಚು ತೆರಿಯುನಂಚಿನ ಒಂಜಿ ಸೌಭಾಗ್ಯ ತಿಕ್ಕಂಡು ನಿಖಿಲ್ ಹೊಸತ್ತು ಹಾಸ್ಪಿಟಲ್ದ ವಿಷಯ ಪಾತ್ರೊಂದುಲ್ಲಾರು ಹೈಯರ್ ಎಜುಕೇಷನ್ ಅಡಿಷನಲ್ ಫೆಸಿಲಿಟಿ ಈ ಸ್ಕೂಲ್ ಕಾಲೇಜ್ದ ಪೂಲ ವಿಷಯ ಪಾತ್ರೊಂದು ಉಳ್ಳರು ಐತ ವಿಷಯಡ್ಲ ನಿಖಿಲ್ನ ಒಂಜಿ ಗಮನ ಉಂಡು ಒಂದು ತೆರಿಯೊಂದು ಬಹಳ ಸಂತೋಷ ಅಂಡ ಈ ಬಂಟ್ ಕಮ್ಯುನಿಟಿಡ್ ಐತ ಯಾನು ಒಂಜಿ ಹೆರನ್ಬಾಯ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇತ್ತ 1000 crores ಕಂಪೆನಿ ಅಂದನಲ್ಲ ಯಾನ್ ಮಾರ್ವಾಡಿ ಈಚಿನ ಗುಜರಾತ್ ಇತ್ತದ ಈ ಬಂಟ್ ಕಮ್ಯುನಿಟಿ ಅನ್ನು ವ್ಯಾಪಾರಲ್ಲಿ ಇತ್ತದ ಯಾರು ಪಂಡ ಪ್ರತಿ ಒಂಜಿ ಬಿಲ್ಡಿಂಗ್ಗಳ ಒಂಜಿ 1000 crores ದಾಖಲು ಉಪ್ಪೇರು ಶೆಟ್ಟಿ ಕಮ್ಯುನಿಟಿಡ್ ಹೋಟೆಲ್ಡ್ ನಮ್ಮ ಮಸ್ತ್ ಸಕ್ಸಸ್ಫುಲ್ ಆಂಡ ಬೇತೆ ಇಂಡಸ್ಟ್ರಿಡ್ ಒಂಜಿ 1000 ಮಸ್ತ್ ಕಮ್ಮಿ ಉಪ್ಪೇರು ಅಂಚೆನೆ ಅವು ಅತ್ತಂದೆ ಒಂಜಿ ಐಡೆಂಟಿಫಿಕೇಷನ್ ಮಲ್ಪನಂಚಿನ ಸೂಪರ್ ರಿಚ್ ನಮ್ಮ ಬಂಟ್ ಕಮ್ಯುನಿಟಿ ಏರ್ಲೆಜ್ಜರು ಅಂಚ ಅತ್ತಂದೆ ಸೂಪರ್ ರಿಚ್ ಕಮ್ಯುನಿಟೀಸ್ ನಮ್ಮೆಟ್ಟು ಇತ್ತಿಜಿನ್ಲ ಒಂಜಿ ರಿಚ್ ಕಮ್ಯುನಿಟಿ ಮಸ್ತ್ ಜನ ಉಳ್ಳೇರು ಆ್ಯಂಡ್ ಐಡೆಂಟಿಫೈ ಮಲ್ಪನಂಚಿನ ಕೆಲಸ ನಿಕಲ್ನಂಚಿನ ಸಂಸ್ಥೆ ಮಲ್ಪಡತಂದೆ ಬೇತೆ ಏರಿಗ್ಲ ಸಾಧ್ಯ ಇಚ್ಚಿ ಬೇತೆ ಬೇತೆ ರೀತಿಡು ಸಮಾಜಡು ಎಡ್ಡೆಡ್ಡೆ ಕೆಲಸವನ್ನು ಮಲ್ತದು ಒಂಜಿ ಅಗ್ರಸ್ಥಾನ ಪಡೆತಿನಂಚಿನ ಹಿರಿಯರೇನು 2 ಜನ ಡಾಕ್ಟ್ರು ಇಂಡಸ್ಟ್ರಿಯಲಿಸ್ಟ್ ಸ್ಪೋರ್ಟ್ಸ್ ಹಿಡಿತಿನಕ್ಕಲು ಮಾತೆರಲ್ಲ ನಿಕ್ಕಲು ಗುರುತಿಸಿದು ಆಗಲೇನು ಇನಿ ಅಭಿನಂದನೆ ಮಲ್ದಾರೆ ಒಂದು ಎಡ್ಡೆ ಕೆಲಸ ಮಲ್ತಿನ ಕಲೆಗೆ ಹೆಚ್ಚಿನ ಸ್ಫೂರ್ತಿ ಉತ್ಸಾಹವನ್ನು ಕೊರ್ಪಡು ನಮ್ಮ ಹೆಚ್ಚಿ ಕೆಲಸ ಮಲ್ಪಡು ನಮ್ಮ ಮಲ್ತಿನ ಕೆಲಸವನ್ನು ಸಮಾಜದ ಹಿರಿಯರು ಸಮಾಜದ ಸಂಘ ಸಂಸ್ಥೆ ಎಂಕಲನ್ನು ಗುರುತಿಸಿದು ಎಂಕಲನ್ನು ಅಭಿನಂದನೆ ಮಲ್ಪುವರು ಎಂಕುಲು ಮಲ್ತಿನ ಕೆಲಸ ಫಲಪೂರ್ಣ ಅನ್ನುಪಿನ ಒಂಜಿ ಅಭಿಪ್ರಾಯವನ್ನು ಸಮಾಜಕ್ಕೂ ಕೊರ್ಪುಂಡು ಅವು ಮಾತ್ರ ತಂದೆ ಬೇತೆಗಲಿಗೆ ಕೂಡ ಎಂಕುಲು ಸಮಾಜಕ್ಕೆ ಎಡ್ಡೆ ಕೆಲಸ ಮಲ್ತರಂದಾಂಡ ನಮ್ಮ ಜೀವನಡು ಬೇತೆಗಲಿಗೋಸ್ಕರ ಅದು ನಮ್ಮ ಜೀವನವನ್ನು ಮುಡಿಪಾದದು ಎಡ್ಡೆ ಕೆಲಸ ಮಲ್ತಂಡ ಸಮಾಜ ನಮ್ಮನ್ನು ಗುರುತಿಸುಂಡು ನಮ್ಮ ಮಲ್ತಿನ ಕೆಲಸ ಪ್ರಯೋಜನ ಆಗದೆ ಆವಂದೆ ಪೋಪೂಜಿ ನಿಪಿನ ಒಂಜಿ ಸಂದೇಶವನ್ನು ಸಮಾಜಕ್ಕೆ ಕೊರ್ಪುಂಡು ಈ ರೀತಿ ಒಂಜಿ ಎಡ್ಡೆ ಸಮಾಜವನ್ನು ಕಟ್ರೆಗೆ ನಂಗೆ ಸಾಕಾರ ಆಪುಂಡು ಅಂದು ಈ ಸಂದರ್ಭಡು ಯಾನು ಪಂಡ್ರೆಗೆ ಇಚ್ಛೆ ಪಡ್ತೇನೆ ಇಚ್ಛಿಸುವ ನಮ್ಮ ಏರ್ಲ ಸಮಾಜಡು ಒಳೆದಿತ್ತಿನ ನಾಡ ನಂಗೆ ಸಮಾಜದ ಕೊಡುಗೆ ಮಸ್ತುಂಡು ಈ ಮೂಲ ಇತ್ತಿನಕ್ಕಲು ಮಾತ ನಮ್ಮ ಪಿದಾಯ್ದ ಒಂಜಿ ಸಮಾಜ ತೂಣಂದಾಂಡ ನಮ್ಮ ಭಾಳ ದೇವರನ್ನ ಹೆಚ್ಚಿನ ಆಶೀರ್ವಾದ ಪಡೆದಿನಕ್ಕಲು ಒಂಜಿ ಸಮಾಜಡು ಗೌರವದ ಸ್ಥಾನವನ್ನು ಪಡೆದಿನಕ್ಕಲು ಈ ಗೌರವದ ಸ್ಥಾನವನ್ನು ಪಡೆದು ನಾಂಡ ಯಾನು ದುಂಬೆ ಪಡ್ಲಕ್ಕ ಸಮಾಜದ ನಮ್ಮ ಬೆಳವಣಿಗೆಗೆ ನಮ್ಮ ನಮ್ಮ ಮಲ್ಲೆ ಅವರಿಗೆ ಸಮಾಜದ ಕೊಡುಗೆ ಮಸ್ತು ಉಂಡು ಅಂಚೆ ಪನಗ ನಮ್ಮ ಕೂಡ ನಮ್ಮ ಆಯ್ನಾತ್ ಮಟ್ಟಿಗೆ ಸಮಾಜದ ಬೆಳವಣಿಗೆಗೆ ಪಿರ ಕೊರಪಿನಂಚಿನ ಉದ್ದೇಶವನ್ನು ಮನಸ್ಸನ್ನು ದೀದು ಕೊರಪಿನ ಅಗತ್ಯ ಉಂಡು
ಬಹುಶಃ ಆರ್ ಕೆ ಶೆಟ್ರ ಏರವರಿ ನಮ್ಮ ಏನಾಡು ಧೂಮ್ಪಾತಿನಕ್ಲು ಬಂಡೇರು ನಮ್ಮ ಇಟ್ಟು ರಿಚ್ ಮಸ್ತ್ ಉಲ್ಲೇರು ಸೂಪರ್ ರಿಚ್ ಇಜ್ಜೇರಿಂದದು ಬಹುಶಃ ಆರು ಇಂಡಸ್ಟ್ರಿಯಲಿಸ್ಟ್ ಆರು ವಾಲೆಕ್ಕೋಡು ಬಂಡೇರು ಪಂಡಂದ ದುಡ್ಡದ ಸಂಪತ್ತದ ದೃಷ್ಟಿಡು ರಿಚ್ ಸೂಪರ್ ರಿಚ್ ಎಂದದು ಬಹುಶಃ ಪಣದಿಪ್ಪೋಡು ಅಣ್ಣ ಯಾನವಿನಂಚೂರು ಬದಲಾವಣೆ ಮಲ್ತು ಪನ್ಪೆ ನಮ್ಮ ಇಟ್ಲ ಸೂಪರ್ ರಿಚ್ ಮಸ್ತುಲ್ಲೇರು ಅವು ದುಡ್ಡದ ಲೆಕ್ಕೊಡಿಪ್ಪದಿಪ್ಪದು ಮನಸ್ಸುಡು ಮಲ್ಲಾದಿಗೆ ತಿನ್ನಕುಲು ಬೇತೆಕಲ ಮಟ್ಟಿಗೆ ಎಡ್ಡೆ ಮಲ್ಪುಡು ಬಿನ ಒಂಜಿ ಉದ್ದೇಶ ಇತ್ತಿನಂತ ಜನಕುಲು ದುಡ್ಡೇ ಅವೆಲ್ಲ ತುಲನೆ ಮಲ್ಪರೆ ಆಪುಜಿ ಮನಸ್ಸನ ಒರಿನ ವ್ಯಕ್ತಿತ್ವನು ಅಳತೆ ಮಲ್ಪಡ ಆಯ ಎಂಚ ಉಲ್ಲೆ ఆయన ಸಮಾಜದ ಕೊಡುಗೆ ಇಂಚಾಂದ ಆಲೋಚನೆ ಮಲ್ತನ ನಾಣ ఆయన ಮಲಸ್ತಿಗೆನು ನಮ್ಮ ಆಲೋಚನೆ ಮಲ್ಪರೆಗೆ ಆಪುಂಡು ಅಂಚ ಮಲಸ್ತಿಗೆ ಇತ್ತಿನ ಜನಕುಲು ನಮ್ಮ ಸಮಾಜಡು ಮಸ್ತ್ ಉಲ್ಲೇರು ಇನಿ ಬ್ಯಾಂಗ್ಳೂರಿಗೆ ಬತ್ತಿನ ನಕಲು ಬೈದಿನಕಲ್ನ ಪ್ರತಿವರ್ಯನ ಜೀವನವನ್ನು ನಮ್ಮ ಯುವ ಪೀಳಿಗೆ ತೆರೆಯೊಂದಿನ ಅಗತ್ಯ ಉಂಟು ದೇಗಂದಂಡ ನಮ್ಮ ಕಾಲೇಜಿಗೆ ಪೋಂಡ ಹಿಸ್ಟ್ರಿ ತೆರಿ ಉಂಡು ದೇಗಂದಂಡ ನಮ್ಮ ದುಂಬದ ಚರಿತ್ರದ ಎಂಚೈತನು ಅಂದದು ತೆರಿಯರಿಗೆ ಈ ಬೊಂಬಾಯಿಗೆ ಬತ್ತದು ಇನಿಕ್ ಒಂಜಿ ಎಡ್ಡ ಸಂಸಾರನು ನಡತೊಂದಿತ್ತನಾಂಡ ಒಂಜಿ ಗೌರವದ ಸ್ಥಾನವನ್ನು ಪಡೆದಿತ್ತಂದ ಆಯ್ತ ಪಿರಾವುಡು ಪ್ರತಿ ವರಿ ಮನುಷ್ಯನ ವ್ಯಕ್ತಿದನ ಕುಟುಂಬದ ಕಷ್ಟ ಉಂಡು ಅಕ್ಕಲು ಕಷ್ಟ ಪಡೆದು ಇನಿ ಆರ್ ಕೆ ಶೆಟ್ರ್ 1000 ಕೋಟಿದ ಇಂಡಸ್ಟ್ರಿ ಮಲ್ದನಾಂಡ ಆಯ್ತ ಪಿರಾವುಡು ಕೆಲವು ವರ್ಷದ ಕಷ್ಟ ಶ್ರಮ ಜೀವನ ಉಂಡು ಈ ಸಂದೇಶದಾದ ಕೊರ್ಪುಣಂದಾಂಡ ಶ್ರಮ ವಹಿಸಿನಾಂಡ ಕಷ್ಟ ಪಡ್ಡಂದಾಂಡ ಒಂಜತ್ತು ಒಂಜಿ ದಿನ ನಮ್ಮ ಐಟು ನಮ್ಮ ಗೆತೊನ್ನೆ ಕೆಲಸಡು ಯಶಸ್ಸನ್ನು ಸಕ್ಸಸ್ಸನ್ನು ಪಡೆವರೆಗೆ ಆಪುಣು ಅಂದದು ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.